ತುಮಕೂರಿನ ಸಂತೆಪೇಟೆ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ತಡರಾತ್ರಿ ನುಗ್ಗಿದ ದುಷ್ಕರ್ಮಿಗಳು ಶಾಲೆಯ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ಶಿರಾ ಪಟ್ಟಣದಲ್ಲಿರುವ ಶಾಲೆ ಸಂತೆಪೇಟೆ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ನುಗ್ಗಿದ ಕಿಡಿಗೇಡಿಗಳು ವಿದ್ಯಾರ್ಥಿಗಳು ಕುಳಿತುಕೊಳ್ಳುವ ಡೆಸ್ಕ್ ಕುರ್ಚಿಗಳನ್ನು ಪುಡಿಗಟ್ಟಿದ್ದಾರೆ. ಈ ಬಗ್ಗೆ ಶಿರಾ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ. ಈ ಘಟನೆಯ ಬೆನ್ನಲ್ಲೇ ಶಾಲಾ ಕಾಂಪೌಂಡ್ ಗೋಡೆ ಎತ್ತರ ಹೆಚ್ಚಿಸುವಂತೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಶಿರಾ ಬಿಇಒ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಾನು ಲಲಿತಮ್ಮ BM ಅಂತ ಹೇಳ್ಬಿಟ್ಟು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸಂತೆಪೇಟೆ ಶಾಲೆಯಲ್ಲಿ ನಾನು ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ದಿನ ಬೆಳಗ್ಗೆ ನಾವು 9:20ಕ್ಕೆ ಶಾಲೆಗೆ ಬಂದಾಗ ನೋಡಿದಂಥ ದುಸ್ಥಿತಿ ತುಂಬ ಬೇಜಾರಾಗೋಯ್ತು ನನಗೆ. ಏಕೆಂದರೆ ಬಾಗಿಲು ಹೊಡೆದ್ಬಿಟ್ಟು ಸೈಜ್ಗಳು ಎತ್ತಾಕ್ಬಿಟ್ಟು ಬಾಗಿಲು ಹೊಡೆದು ಪೀಠೋಪಕರಣ ಎಲ್ಲ ಮುರಿದಾಕ್ಬಿಟ್ಟು ಶಿಕ್ಷಕರ ರೆಕಾರ್ಡ್ಸ್ನೆಲ್ಲ ಹರಿದಾಕ್ಬಿಟ್ಟು ಹಾಜರಾತಿ ಎಲ್ಲ ಹರಿದಾಕ್ಬಿಟ್ಟು ಈ ಥರ ಮಾಡಿದ್ದಾರೆ. ತುಂಬ ಖೇದ ಅನ್ನಿಸ್ಬಿಡ್ತು ನನ್ನ ಮನಸ್ಸಿಗೆ. ಇದು ಅಲ್ಲದೆ ಈಗ 20 ದಿವಸದ ಹಿಂದೆ ಗೋಡೆ ಹೊಡೆದು ಮೋಟ್ರ್ ಕಳ್ತನ ಮಾಡ್ಕೊಂಡು ಹೋಗಿದ್ರು. ಅದನ್ನು ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ, BO ಕಂಪ್ಲೇಂಟ್ ಮಾಡಿದ್ವಿ, ನಮ್ಮ ವಾರ್ಡ್ನ ಸದಸ್ಯರಾದಂಥ ಉಮಾ ವಿಜಯರಾಜ್ಗವ್ರಿಗೂ ಕಂಪ್ಲೇಂಟ್ ಮಾಡಿದ್ವಿ. ಅವರು ಬಂದೆಲ್ಲ ವಿಸಿಟ್ ಮಾಡ್ಕೊಂಡು ಹೋದರು. ಆಮೇಲೆ ನಮ್ಮ SDMC ಅಧ್ಯಕ್ಷರು, ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ರು. ಪೊಲೀಸವರು ಕೂಡ ಕಂಪ್ಲೇಂಟ್ ತೊಗೊಂಡು ಅವ್ರು ಹೇಳಿದರು ನಾವು ಹುಡುಕಿಸ್ಕೊಡ್ತೀವಿ ಅಂತ. ಇದು 2ನೇ ಘಟನೆ ಆಗ್ತಾ ಇರೋದು. ಸಾಯಂಕಾಲ ಆಗಿಬಿಟ್ರೆ ಕಿಡಿಗೇಡಿಗಳು ಬಂದು ಶಾಲಾ ಆವರಣದಲ್ಲಿ ಕುಡಿಯೋದು, ಏನೇನೋ ಧ್ವಂಸ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ವಾಲಿಬಾಲ್ ಪೋಲ್ ಕೂಡ ಮುರಿದಾಕ್ಬಿಟ್ಟಿದ್ದಾರೆ. ಈ ಥರ ಎಲ್ಲ ಮಾಡಿದ್ದಾರೆ. ಕಿಟಕಿ ಮುರಿದಾಕೊಂಡು ಹೋಗಿದ್ದಾರೆ. ತುಂಬ ಹಿಂಸೆ ಶಾಲೆ ಅನುಭವಿಸ್ತಾ ಇದೆ. ಆ್ಯಕ್ಚುಲಿ ಬಡ ಮಕ್ಕಳು ನಮ್ಮ ಶಾಲೆಗೆ ಬರೋದು. ಟೌನ್ ಲಿಮಿಟಲ್ಲಿ, ಸಿಟಿ ಲಿಮಿಟಲ್ಲಿ ಏನಿದೆ ನಮ್ಮ ಶಾಲೆ 2ನೇ ಹೈಯೆಸ್ಟ್ ಮಕ್ಕಳಿದೆ. ನಮ್ಮ ಶಾಲೆಯಲ್ಲಿ 228 ಮಕ್ಕಳಿದ್ದಾರೆ. ಅದರಲ್ಲೂ ಅಲ್ಪಸಂಖ್ಯಾತ ಮಕ್ಕಳು 60% ಇದ್ದಾರೆ ನಮ್ಮ ಶಾಲೆಯಲ್ಲಿ. ತುಂಬ ಪ್ರೋಗ್ರೆಸ್ ಕೂಡ ಚೆನ್ನಾಗಿದೆ. ಆದರೆ ಇಂಥ ಕಿಡಿಗೇಡಿಗಳಿಂದ ಸರ್ಕಾರಿ ಶಾಲೆನ ಇನ್ನೂ ದುಸ್ಥಿತಿಗೆ ತಗೊಂಡೋಗ್ತಾ ಇರೋದು ತುಂಬ ನನಗೆ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಈ ಥರ ಆಗ್ತಾ ಇದ್ದರೆ ಬೇರೆ ಮಕ್ಕಳನ್ನೆಲ್ಲ ತಂದು ಸರ್ಕಾರಿ ಶಾಲೆ ಎಲ್ಲಿ ಸೇರಿಸ್ತಾರೆ? ಈ ಥರ ಹಿಂದೆ SDMC ಅಧ್ಯಕ್ಷರು ಚಾನ್ಪಾಷ ಅಂತ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ. ನಾನು ಅಧ್ಯಕ್ಷನಾಗಿ ಒಂದು 6 ತಿಂಗಳು ವರ್ಷ ಆಯಿತು. ಇದು 2ನೇ ಬಾರಿ ಕಳ್ತನ ಇದೆ. ಇದು 2ನೇ ಬಾರಿ ಕಳ್ತನ. ಫಸ್ಟ್ 20 ದಿನ ಮುಂಚೆ ಫೋನ್ ಮಾಡಿದ್ದು ಮೋಟ್ರ್ ಕಳ್ತನ ಇದೆ. ಇವತ್ತು ಫೋನ್ ಮಾಡಿದ್ದು ಒಂದೇ ಕಿಟಕಿ ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ, ಬಾಗಿಲೆಲ್ಲ ಬಿದ್ದಿದ್ದು. ಇದು ನಮ್ಮ ಸ್ಕೂಲ್ಗೆ ಒಂಥರ ಅವಮಾನ ಆಗಿದೆ. ಏನೇ ಆದ್ರೂ ಇಲ್ಲಿ ಶಾಸಕರಾಗಲಿ ನಮ್ಮ ಇವರಾಗಲಿ ಬಂದು ನಮ್ಮ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು. ಮತ್ತು ಕಳ್ಳ ಕಾಕರ ಜಾಸ್ತಿ ಆಗಿದೆ, ಕುಡಿತದ್ದು, ಬಾಟ್ಲಿ ಎಸೆಯೋದು ಎಲ್ಲ ಜಾಸ್ತಿ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಶಾಸಕರಾಗಲಿ ನಮ್ಮ ಸ್ಕೂಲನ್ನು ಅಭಿವೃದ್ಧಿಪಡಿಸಬೇಕು ಅಂತ